ಹಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜಸ್ಟ್ ಇವಾಗ ನಿದ್ದೆಯಿಂದ ಎದ್ದೆ ಅಷ್ಟೇ. ಇವಾಗ ಎಗ್ ಮ್ಯಾಗಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಬೇಕು. ಎಗ್ ಮ್ಯಾಗಿ ಮಾಡಿ ಆಯಿತು. ಎಗ್ ಮ್ಯಾಗಿ ಮತ್ತು ಬ್ಲ್ಯಾಕ್ ಟೀ. ಟಿ ನೋಡ್ತಾ ಎಗ್ ಮ್ಯಾಗಿ ತಿನ್ನಬೇಕು. ಟಿವಿಯಲ್ಲಿ ಮ್ಯಾಚ್ ಆಗ್ತಿದೆ, ಕ್ರಿಕೆಟ್ ಮ್ಯಾಚ್. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಮ್ಯಾಚ್ ಆಗ್ತಾಯಿದೆ. ಅದನ್ನು ನೋಡ್ತಾ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ವೀಕ್ಲಿ ಶಾಪಿಂಗ್ ಮಾಡಬೇಕು. ವಾರದ ಐಟಮ್ ಮೇಲೆ ಏನೆಲ್ಲ ಬೇಕು ನಮ್ಮ ಅಡಿಗೆಗೆ ಅದನ್ನೆಲ್ಲ ಶಾಪಿಂಗ್ ಮಾಡಲಿಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಔಟ್ಸೈಡಿಂದ ಹೆಂಗಿದೆ ಲುಕ್ ಅಂತ. ವೆದರ್ ಸಿಕ್ಕಾಪಟ್ಟೆ ಹಾಟ್ ಇದೆ, ಈಗ ಬಿಸಿಲಿದೆ. ಸಂಜೆ ಹೊತ್ತು ಹೋಗ್ಲಿಕ್ಕೆ ಒಳ್ಳೆಯದಾಗುತ್ತೆ. ರಾತ್ರಿ ಹೊತ್ತು ದಿನದಲ್ಲಿ ಹೋಗ್ಲಿಕ್ಕೆ ತುಂಬ ಕಷ್ಟ, ತುಂಬ ಬಿಸಿಲಿರುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು ಹೆಂಗೆ ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ ಅಂತ. ರೋಡ್ ಸೈಡಲ್ಲೆಲ್ಲ ಪಾರ್ಕಿಂಗ್ ಸ್ಲಾಟ್ ಇರುತ್ತೆ. ಆ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ. ಆ ಪಾರ್ಕಿಂಗ್ ಸ್ಲಾಟಲ್ಲೇ ಪಾರ್ಕ್ ಮಾಡಬೇಕು. ಆ ಕಡೆ ಈ ಕಡೆ ಎಲ್ಲಾದರೂ ಬೇರೆ ಎಲ್ಲ ಪಾರ್ಕಿಂಗ್ ಮಾಡಿದರೆ ಫೈನ್ ಬೀಳುತ್ತೆ, ಸಿಕ್ಕಾಪಟ್ಟೆ ಫೈನ್ ಬೀಳುತ್ತೆ ಇಲ್ಲಿ. ಇದು ನೀವು ನೋಡ್ತಾ ಇರ್ಬೋದು ಬಟ್ಟೆಯ ದಾನ ಪೆಟ್ಟಿಗೆ. ಅಂದರೆ ನಮಗೆ ಯೂಸ್ ಆಗದಿದ್ದರೂ ಯಾವುದಾದ್ರೂ ಬಟ್ಟೆ ಇದ್ದರೆ ಇದಕ್ಕೆ ಹಾಕ್ಬೋದು. ಇದಕ್ಕೆ ಹಾಕಿದರೆ ಬಡ ಕಂಟ್ರಿಗೆಲ್ಲ ಹೋಗುತ್ತೆ, ಇಲ್ಲಿಂದ ಸಪ್ಲೈ ಹೋಗುತ್ತೆ. ಹಾಗೆ ದಾನ ಮಾಡಲಿಕ್ಕೆ ಅದೊಂದು ಒಳ್ಳೆಯದು ಸಿಸ್ಟಮ್. ಇಲ್ಲಿ ಟೂರಿಸ್ಟ್ ಅದಕ್ಕೆ ಇರೋದು, ಅದಕ್ಕಾಗಿ ನೋಡ್ತಾ ಇರ್ಬೋದು ನೀವು. ಬೇರೆ ಬೇರೆ ಕಂಟ್ರಿ ರೆಸ್ಟೋರೆಂಟ್ ಎಲ್ಲ ಇದೆ. ಇಲ್ಲಿ ಮುಂದೆ ಕಾಣಿಸ್ತಿರೋದು ಮಣಿಲಾ ಪಿನೋಯ್ ಅಂತ, ಇದು ಫಿಲಿಪಿನಿ ರೆಸ್ಟೋರೆಂಟ್. ಹೀಗೆ ಬೇರೆ ಬೇರೆ ಇಂಡಿಯಾದ ರೆಸ್ಟೋರೆಂಟ್ ಸಹ ಇದೆ. ಬೇರೆ ಬೇರೆ ಕಂಟ್ರಿ ರೆಸ್ಟೋರೆಂಟ್ ಎಲ್ಲ ಇಲ್ಲಿ ಕಾಣಸಿಗುತ್ತೆ. ಇದು ಮುಂದೆ ಕಾಣ್ತಾ ಇರೋದು ಪೆಡೆಸ್ಟ್ರಿಯನ್ ಕ್ರಾಸಿಂಗ್. ಇದರಲ್ಲಿ ಸಿಗ್ನಲ್ ಇಲ್ಲ, ಇದು ಸರ್ವಿಸ್ ರೋಡಿನ ಕ್ರಾಸಿಂಗ್. ಇದರಲ್ಲಿ ಡೈರೆಕ್ಟ್ ಹೋಗ್ತಾ ಇರ್ಬೋದು. ವೆಹಿಕಲ್ ಎಲ್ಲ ಬಂದರೆ ಅವರೇ ನಿಲ್ಲಿಸ್ತಾರೆ. ನಾವು ವೆಹಿಕಲ್ಗೆ ಕಾಯಬೇಕಂತಿಲ್ಲ. ವೆಹಿಕಲ್ ಎಲ್ಲ ಪಾಸ್ ಆದಮೇಲೆ ನಾವು ಹೋಗ್ಬೇಕಂತಿಲ್ಲ. ಡೆಲಿವರಿ ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡಿ. ನೀವು ನೋಡ್ತಾ ಇರೋದು ಈಗ ಎಲೆಕ್ಟ್ರಿಕ್ ಸ್ಕೂಟರ್. ಇದು ರೆಂಟಿಗೆ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಾಂದರೆ ಯಾರು ಬೇಕಾದರೂ ತಗೊಂಡು ಯೂಸ್ ಮಾಡ್ಬೋದು. ಇದಕ್ಕೊಂದು ಅಪ್ಲಿಕೇಶನ್ ಬರುತ್ತೆ, ಬರ್ಡ್ ಆ್ಯಪ್ ಅಂತ. ಅದನ್ನು ಡೌನ್ಲೋಡ್ ಮಾಡಿ ಇದರಲ್ಲಿ ಒಂದು ಮೇಲೆ QR ಕೋಡ್ ಇದೆ, ಅದಕ್ಕೆ ಸ್ಕ್ಯಾನ್ ಮಾಡಿದಾಗ ಇದು ಅನ್ಲಾಕ್ ಆಗುತ್ತೆ. ಮತ್ತು ನಾವು ಎಷ್ಟು ಹೊತ್ತು ಯೂಸ್ ಮಾಡ್ತೇವೆ ಅಷ್ಟು ಹೊತ್ತು ಇದು ಯೂಸ್ ಮಾಡಿ ಆಮೇಲೆ ಇದರದ್ದು ಪಾರ್ಕಿಂಗ್ ಅಲ್ಲಲ್ಲೇ ಇರುತ್ತೆ. ಆ ಪಾರ್ಕಿಂಗ್ ಲಾಟಲ್ಲಿ ಇಟ್ಟು QR ಕೋಡು ಲಾಕ್ ಮಾಡಿದರೆ ಆಯಿತು. ಆಗ ನಮಗೆ ಬಿಲ್ ಬರುತ್ತೆ ಎಷ್ಟು ಅಂತ. ಮತ್ತು ಇದರಲ್ಲಿ ನೋಡ್ಬೋದು ರೂಲ್ಸ್ ಏನಿದೆ ಅಂತ. 18 ವರ್ಷ ಮೇಲ್ಪಟ್ಟವರು ಒಂದು ಗಾಡಿಯಲ್ಲಿ ಒಬ್ಬರೇ ಹೋಗಬೇಕು, ಹೆಲ್ಮೆಟ್ ಕಡ್ಡಾಯ, ಹಂಗಿದೆ ಇದರಲ್ಲಿ ಯೂಸ್ ಮಾಡಬೇಕು. ಇದು ಅವರೇ ಬಂದು ಚಾರ್ಜ್ ಮಾಡ್ತಾರೆ ಅವರು. ಮತ್ತು ಇಲ್ಲಿ ಸೈಕಲ್ ಸ್ಟ್ಯಾಂಡ್ ನೀವು ನೋಡ್ತಾ ಇರ್ಬೋದು. ಸೈಕಲ್ ಸ್ಟ್ಯಾಂಡ್ UAE ಹೆಂಗಿದೆ ಅಂತ. ಅಲ್ಲೆಲ್ಲಿ ಇರುತ್ತೆ ಸೈಕಲ್ ಸ್ಟ್ಯಾಂಡ್. ಇದು ನೀವು ನೋಡ್ತಿರೋದು ಅಬುದಾಬಿಯ ಫುಟ್ಪಾತೆ ನೋಡಿ ಎಷ್ಟು ದೊಡ್ಡದಿದೆ. ಇದರಲ್ಲೇ ಸೈಕಲ್ ಸ್ಟ್ಯಾಂಡ್ ಇದೆ, ಎಲೆಕ್ಟ್ರಿಕ್ ಸ್ಕೂಟರ್ ಪಾರ್ಕಿಂಗು ಇದೆ, ಮತ್ತು ಬೈಕೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಡೆಲಿವರಿ ವೆಹಿಕಲ್ ಎಲ್ಲ ಅಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ನಿಮಗೆ ತೋರಿಸ್ದೆ ಆವಾಗಲೇ ಎಷ್ಟು ದೊಡ್ಡದಿದೆ ನೋಡಿ. ಇದೆಲ್ಲ ಟ್ಯಾಕ್ಸಿ, ಅಬುದಾಬಿ ಟ್ಯಾಕ್ಸಿ. ನಮ್ಮದು ಮಾರ್ಕೆಟ್ ಬಂತು. ಈಗ ವೀಕ್ಲಿ ಶಾಪಿಂಗ್ ಮಾಡಬೇಕು, ಏನೆಲ್ಲ ಬೇಕು ವಾರಕ್ಕೆ ಅದು. ಶಾಪಿಂಗ್ ಎಲ್ಲ ಮಾಡಿ ರೂಮ್ಗೆ ಬಂದೆ, ರೂಮ್ ಹತ್ರ ಬಂದೆ. ನೋಡ್ತಿರ್ಬೋದು ಇದೊಂದು ರೋಡ್ ಕ್ರಾಸ್ ಆದರೆ ನಮ್ಮ ರೂಮ್ ಬರುತ್ತೆ, ಬಿಲ್ಡಿಂಗ್ ಬರುತ್ತೆ. ಇದು ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿರೋ ಮಸೀದಿ ಪಕ್ಕದಲ್ಲಿ ನೋಡಿ ನಮ್ಮ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನಿಮಗೆ. ನಾನು ಮಾರ್ಕೆಟಿಂದ ಬರುವಾಗ ಏನೆಲ್ಲ ತೊಗೊಂಡು ಬಂದಿದ್ದ ನೀವು ನೋಡ್ಬೋದು, ತೋರಿಸ್ತೇನೆ ನಿಮಗೆ. ತೆಂಗಿನ ತುರಿ, ಒಣಮೆಣಸು, ಮಿಕ್ಸ್ಚರ್ ಪ್ಯಾಕೆಟ್, ಕುಬ್ಬೂಸು ಅಂದರೆ ರೊಟ್ಟಿ, ಬ್ರೆಡ್ ಥರ ಬರುತ್ತೆ ಇದು ರೊಟ್ಟಿ, ಏರಿಯಲ್ ಪೌಡರ್, ಕೊತ್ತಂಬರಿ ಸೊಪ್ಪು, ಬ್ಲ್ಯಾಕ್ ಪಾಂಪ್ಲೆಟ್ ಫಿಶ್, ಮಂಗಳೂರು ಸೌತೆಕಾಯಿ, ಆ್ಯಪಲ್, ಕ್ಯಾಬೇಜ,
ಗ್ರೀನ್ ಆ್ಯಪಲ್, ಈರುಳ್ಳಿ ನೋಡ್ತಾ ಇರ್ಬೋದು ನೀವು. ಇಷ್ಟೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದೆ ಇವಾಗ ಮಾರ್ಕೆಟಿಂದ. ಡ್ರೆಸ್ ವಾಷಿಂಗ್ ಹಾಕ್ಲಿಕ್ಕೆ ಇದೆ. ನಾನು ವಾರದಲ್ಲಿ 2 ಸಾರಿ ವಾಷಿಂಗ್ ಹಾಕ್ತೇನೆ. ಚಿಕನ್ ಮಸಾಲ ಮಾಡಲಿಕ್ಕೆ ಇದೆ. ಅದಕ್ಕೆ ನೋಡಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ. ಮತ್ತು ಇದು ಹೋಮ್ ಮೇಡ್ ಮಸಾಲ, ಮನೆಯಲ್ಲೇ ಮಾಡಿ ತಂದದ್ದು. ಇದು ತೆಂಗಿನ ಎಣ್ಣೆ, ಅರಿಶಿನ ಹುಡಿ, ಉಪ್ಪು, ತೆಂಗಿನಕಾಯಿಯ ತುರಿ, ಇಡೀ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ 2, ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದು, ಟೊಮ್ಯಾಟೊ 1. ಮೊದಲಿಗೆ ಒಂದು ಫ್ರೈ ಪ್ಯಾನ್ ತಗೊಂಡು ಅದನ್ನು ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚಬೇಕು. ಗ್ಯಾಸನ್ನು ಸ್ವಲ್ಪ ಹೊತ್ತು ಫುಲ್ ಫ್ಲೇಮಲ್ಲಿಟ್ಟು ಕಾವಲೆಲ್ಲ ಕಾದ ನಂತರ ಲೋ ಫ್ಲೇಮ್ಗೆ ಹಾಕಬೇಕು. ಫ್ರೈ ಪ್ಯಾನ್ ಕಾದ ನಂತರ ಅದಕ್ಕೆ ತೆಂಗಿನ ತುರಿ ಹಾಕಬೇಕು. ಅದನ್ನು ಫ್ರೈ ಮಾಡಲಿಕ್ಕಿದೆ. ಫ್ರೈ ಮಾಡುವಾಗ ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಲಿಕ್ಕೆ ಸೈಡಲ್ಲಿ ಇಡಬೇಕು. ಇವಾಗ ಚಿಕನ್ ಮಸಾಲ ಮಾಡೋ ಪಾತ್ರೆಯನ್ನು ಇಟ್ಟು ಅದರ ಫ್ಲೇಮನ್ನು ಆನ್ ಮಾಡಬೇಕು. ಸ್ಟವನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಪಾತ್ರೆ ಕಾದ ನಂತರ ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬೋದು. ಎಣ್ಣೆ ಬಿಸಿಯಾದ ನಂತರ ಕರಿಬೇವು, ಇಡೀ ಗರಂ ಮಸಾಲ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದಕ್ಕೆ ನನಗೆ ಪೇಸ್ಟ್ ಇರಲಿಲ್ಲ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೇನೆ. ಅದನ್ನು ಸಹ ಒಟ್ಟಿಗೆ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊವನ್ನು ಸೇರಿಸ್ಕೊತಿದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ನೋಡ್ಕೊಂಡು ಹಾಕ್ಬೋದು ಎಷ್ಟು ಬೇಕಂತ. ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ ಸೇರಿಸ್ಕೋಬೇಕು. ಚಿಕನ್ ಸೇರಿಸಿ ಮತ್ತು ಫ್ರೈ ಮಾಡಲಿಕ್ಕಿದೆ. ಗ್ಯಾಸ್ ಸ್ಟವ್ನ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಫ್ರೈ ಮಾಡಬೇಕು. ಪಾತ್ರೆಯ ಮುಚ್ಚಳ ಮುಚ್ಚಿ ಚಿಕನ್ ಬೇಯಲಿಕ್ಕೆ ಇಡಬೇಕು. ಫ್ರೈ ಮಾಡಿದ
ತೆಂಗಿನ ತುರಿ ಮತ್ತು ಅರಿಶಿನ ಮಿಶ್ರಣಕ್ಕೆ ನಾವು ಹೋಮ್ ಮೇಡ್ ಮಸಾಲ ಚಿಕನ್ ಮಸಾಲ ಸೇರಿಸ್ತಾ ಇದ್ದೇವೆ. ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ನೀರನ್ನು ಸೇರಿಸಿ, ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ತುಂಬ ಫೈನ್ ಪೇಸ್ಟ್ ಮಾಡಬೇಕು. ಚಿಕನ್ ಬೇಯುವಾಗ ಆವಾಗವಾಗ ಚಮಚ ಹಾಕಿ ತಿರುಗಿಸ್ತಾ ಇರಬೇಕು. ಅದು ಈರುಳ್ಳಿಯಲ್ಲೇ ಬೇಯುತ್ತೆ, ಅದು ಚಿಕನ್ ನೀರು ಬಿಟ್ಕೋತದೆ. ಅದಕ್ಕೆ ನೀರೆಲ್ಲ ಎಕ್ಸ್ಟ್ರಾ ಸೇರಿಸಲಿಕ್ಕಿಲ್ಲ. ಸ್ವಲ್ಪ ಅರಿಶಿನ ಹುಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೋತಿದ್ದೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕು. ಚಿಕನ್ ಬೆಂದ ನಂತರ ಕಡೆದಿರೋ ಮಸಾಲ ಹಾಕ್ತಾ ಇದ್ದೇನೆ. ಕಡೆದಿರೋ ಮಸಾಲ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಸ್ವಲ್ಪ ನೀರು ಸೇರಿಸಿ ಬೇಯಿಸಬೇಕು. ಮಸಾಲ ತಿಕ್ಕಾಗಿದ್ದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಚಿಕನ್ ಮಸಾಲ ಚೆನ್ನಾಗಿ ಬೆಂದ ನಂತರ ಗ್ಯಾಸ್ ಸ್ಟವನ್ನು ಸಿಮ್ಮಲ್ಲಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಒಂದು 2 ನಿಮಿಷ ಬೆಂದರೆ ಸಾಕು. ಹಂಗೆ ಚಿಕನ್ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.